ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಭರತ್ ವೈ ಶೆಟ್ಟಿ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸಲು ಪ್ರಗತಿ ಪಥ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದರು. ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೆಟ್ಟಿಯವರಿಂದ ಕಳೆದ 5 ವರ್ಷಗಳಲ್ಲಿ ಸುಮಾರು 2250 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಅವುಗಳಲ್ಲಿ ಮುಖ್ಯ ರಸ್ತೆ ಮತ್ತು ಒಳ ರಸ್ತೆಗಳ ಕಾಂಕ್ರೀಟೀಕರಣ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿ, ಕುಡಿಯುವ ನೀರಿನ ಯೋಜನೆಗಳು, ನಗರ ಸುಂದರೀಕರಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗಳು ಸೇರಿವೆ. ಶಾಸಕರಾಗಿ ಆಯ್ಕೆಯಾದ ಪ್ರಾರಂಭದ ವರ್ಷದಲ್ಲಿ ಸುರಿದಂತಹ ಮಹಾಮಳೆಯಿಂದಾಗಿ ಉಂಟಾದ ನೆರೆಹಾವಳಿಯ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ನಂತರದ 2 ವರ್ಷಗಳಲ್ಲಿ ಮಹಾಮಾರಿ ಕೋವಿಡ್ ಹೊಡೆತಕ್ಕೆ ಇಡೀ ಜಗತ್ತೇ ತತ್ತರಿಸಿದಾಗ ಕ್ಷೇತ್ರದೆಲ್ಲೆಡೆ ಆಹಾರ, ಔಷಧ, ಉಚಿತ ಆಂಬ್ಯುಲೆನ್ಸ್ಗಳನ್ನು ನೀಡಿ ಸಹಕರಿಸುತ್ತಾರೆ. ಹೀಗೆ ಅಭಿವೃದ್ಧಿಯನ್ನ ಜನರಿಗೆ ಮುಟ್ಟಿಸಲು ಪ್ರಗತಿಪಥ ಅನ್ನುವ ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಗಿದೆ ಎಂದರು. ಒಳಚರಂಡಿ ಯೋಜನೆ, ಕೆರೆಗಳ ಅಭಿವೃದ್ಧಿ, ತ್ಯಾಜ್ಯ ಸಂಸ್ಕರಣಾ ಘಟಕ, ಸರ್ಕಲ್, ಪ್ರಮುಖ ಜಂಕ್ಷನ್ಗಳ ಅಭಿವೃದ್ಧಿ ಇತ್ಯಾದಿಗೆ ಆದ್ಯತೆ ನೀಡಿದ್ದೇನೆ. ಮೂಡ ಸ್ಮಾರ್ಟ್ ಸಿಟಿ ಅನುದಾನವನ್ನು ಇದಕ್ಕಾಗಿಯೇ ಬಳಸಿಕೊಂಡಿದ್ದೇನೆ. ಗೋಹತ್ಯೆ ನಿಷೇಧ ಕಾನೂನು ನಿಯಮಾವಳಿ ಬಳಸಿ ಅಕ್ರಮ 3 ಕಸಾಯಿಖಾನೆಗಳ ಮುಟ್ಟುಗೋಲು, ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಗೊಳಿಸಲಾಗಿರುತ್ತದೆ ಎಂದರು. 5 ವರ್ಷಗಳ ತನಕ ಶಾಸಕನಾಗಿ ನಾವು ಏನು ಕೆಲಸಗಳನ್ನು ಮಾಡಿದ್ದೇವೆ, 5 ವರ್ಷಗಳ ತನಕ ಭಾರತೀಯ ಜನತಾ ಪಾರ್ಟಿಯ ಚುನಾಯಿತ ಜನಪ್ರತಿಯಾಗಿ ಏನೆಲ್ಲ ಯಾವ ರೀತಿಯಲ್ಲಿ ಜನರಿಗೆ ಸ್ಪಂದಿಸಿದ್ದೇವೆ ಅನ್ನುವಂಥ ಒಂದು ಸಣ್ಣ ಕೈಪಿಡಿಯನ್ನು ನಾವು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಜನರಿಗೆ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಸಹ ನಮ್ಮ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಮುಖ್ಯವಾಗಿ 5 ವರ್ಷಗಳಲ್ಲಿ ಮೊದಲನೇ ವರ್ಷ ನಾವು ಮೊದಲ ಬಾರಿ ಶಾಸಕನಾಗಿ ಚುನಾಯಿತಗೊಂಡಂಥ ಸಮಯದಲ್ಲಿ ಎಲ್ಲ ಕಡೆ ದೊಡ್ಡ ರೀತಿಯ ನೆರೆ, ಮಳೆ, ಎಲ್ಲಿ ನೋಡಿದರೂ ಸೊಂಟದವರೆಗೆ ನೀರಿರುವಂಥ ಒಂದು ಇಡೀ ನಗರನೇ ಜಲಾವೃತವಾದಂಥ ಒಂದು ಸಮಯದಲ್ಲಿ ಕೊಡುವಂಥ ಸಾವಿರಾರು ಮನೆಗಳಿಗೆ ನಮ್ಮ ವೈಯಕ್ತಿಕವಾಗಿ ನಾವೆಲ್ಲರೂ ಸಹ ಸಂಗ್ರಹ ಮಾಡಿ ಕಿಟ್ಗಳನ್ನು ತಲುಪಿಸುವಂಥ ಕೆಲಸಗಳನ್ನು ಆ ದಿನ ಮಾಡಿದ್ದೆವು. ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಸಹ ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಆ ದಿನ ಮಾಡಿದ್ದೆವು. ಉಚಿತವಾಗಿ ಒಂದು 11 ಆ್ಯಂಬುಲೆನ್ಸನ್ನು ನಮ್ಮ ಮಂಗಳೂರು ನಗರ ಉತ್ತರ ಮಂಡಲದಲ್ಲಿ ಉಚಿತವಾಗಿ ಆ್ಯಂಬುಲೆನ್ಸ್ ಸರ್ವಿಸನ್ನು ಸಹ ನಾವು ಆ ಸಮಯದಲ್ಲಿ ಕೊಟ್ಟಿದ್ದೆವು. ಅಭಿವೃದ್ಧಿಯ ಕೆಲಸಗಳನ್ನು ನಾವು ಶುರು ಮಾಡಿದ್ದೆವು. ಅಭಿವೃದ್ಧಿ ಕೆಲಸಗಳು ಇನ್ನೂ ಸಹ ಮುಗಿಲಿಲ್ಲ. ಯಾಕಂತ ಹೇಳಿದ್ರೆ 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ಮಂಗಳೂರು ನಗರ ಉತ್ತರ ಮಂಡಲಕ್ಕೆ ತಂದಿದ್ದೆವು. 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ತಂದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಇತ್ತು, ಅವರು ಸಹ ಅಭಿವೃದ್ಧಿ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದರು. ಎಲ್ಲರೂ ಸಹ ಅವರವರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಇರಲಿ ಒಂದು ಅಭಿವೃದ್ಧಿನ ಮಾಡ್ತಾರೆ. ಆವಾಗಿನ ಅಭಿವೃದ್ಧಿ ಮೊತ್ತ ಟೋಟಲ್ ಆಗಿ ಏನಿತ್ತು ಅಂತ ಹೇಳಿದ್ರೆ 525 ಕೋಟಿಯಷ್ಟು ಅನುದಾನಗಳನ್ನು ಹಿಂದಿನ ಸರ್ಕಾರ ತಂದಿತ್ತು. ನಾನು 2 ವರ್ಷದಲ್ಲಿ 2,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ತಂದಿದ್ದೇನೆ.